18ನೇ ಲೋಕಸಭಾ ಚುನಾವಣೆಯ 2ನೇ ಹಂತದ ಮತದಾನ ಇಂದು ಆರಂಭವಾಗಿದೆ. ರಾಜ್ಯದಲ್ಲೇ ಮೊದಲ ಹಂತದಲ್ಲಿ ಮತದಾನ ನಡೆಯುತ್ತಿದ್ದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿರುಸಿನ ಮತದಾನ ಆರಂಭಗೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 18,18,127 ಮತದಾರರು ನೋಂದಾಯಿತರಾಗಿದ್ದಾರೆ. ಮತದಾನಕ್ಕಾಗಿ ಜಿಲ್ಲಾಡಳಿತ 1,876 ಮತಗಟ್ಟೆಗಳನ್ನು ನಿರ್ಮಾಣ ಮಾಡಿದ್ದು ಅದರಲ್ಲಿ 171 ಮತಗಟ್ಟೆಗಳು ಅತಿ ಸೂಕ್ಷ್ಮ ಪ್ರದೇಶದಲ್ಲಿದೆ. ಭದ್ರತೆಗಾಗಿ ಜಿಲ್ಲೆಯಲ್ಲಿ ಸುಮಾರು 3,100 ಪೊಲೀಸ್ ಸಿಬ್ಬಂದಿ ಹಾಗೂ ಹೆಚ್ಚುವರಿ ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜಿಸಲಾಗಿದೆ. ಇನ್ನು ಮುಂಜಾನೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭಗೊಂಡಿದ್ದು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗೆ ಬಂದು ಮತ ಚಲಾಯಿಸುತ್ತಿದ್ದಾರೆ. ಮುಂಜಾನೆ 7 ಗಂಟೆಗೆ ಜನರು ಮತಗಟ್ಟೆಗಳಲ್ಲಿ ಸಾಲುಗಟ್ಟು ನಿಂತಿರುವ ದೃಶ್ಯ ಕಂಡುಬಂದಿದೆ. ಮಲ್ಲಿಕಟ್ಟೆ, ಕದ್ರಿ ಸೇರಿದಂತೆ ಹಲವು ಮತಗಟ್ಟೆಗಳಲ್ಲಿ ಮುಂಜಾನೆಯಿಂದಲೇ ಜನರು ಸಾಲುಗಟ್ಟಿ ನಿಂತು ತಮ್ಮ ಹಕ್ಕನ್ನು ಚಲಾಯಿಸುತ್ತಿದ್ದಾರೆ. ಇದೇ ವೇಳೆ ಮಂಗಳೂರು ನಗರದ ಬಲ್ಮಠ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಚಿಸಲಾಗಿರುವ ಮತಗಟ್ಟೆ 131ರಲ್ಲಿ ಜಿಲ್ಲಾ ಚುನಾವಣಾಧಿಕಾರಿಗಳು ಆಗಿರುವ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಎಂಪಿ ಅವರು ಅವರ ಶ್ರೀಮತಿಯೊಂದಿಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಮುಂಜಾನೆ 9 ಗಂಟೆಯ ವೇಳೆಗೆ ಜಿಲ್ಲೆಯಲ್ಲಿ ಶೇಕಡಾ 14.33 ಮತದಾನ ನಡೆದಿದ್ದು ಮತದಾರರು ಉತ್ಸಾಹದಿಂದ ಮತ ಚಲಾಯಿಸುತ್ತಿರುವುದು ಸ್ಪಷ್ಟವಾಗಿದೆ. ಇನ್ನು ದಕ್ಷಿಣ ಕನ್ನಡ 18ನೇ ಲೋಕಸಭಾ ಚುನಾವಣೆ 2ನೇ ಹಂತದ ಮತದಾನ ಇಂದು ಈಗಾಗಲೇ ಆರಂಭಗೊಂಡಿರುವಂಥದ್ದು. ಈ ಕುರಿತಂತೆ ನಮ್ಮ ಜೊತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಸುದ್ದಿ ವಿಭಾಗದ ಮುಖ್ಯಸ್ಥರಾಗಿರುವಂತಹ ರಾಜೇಶ್ ಅವರು. ರಾಜೇಶ್, ಹೇಳಿ, ಇಂದು ಬೆಳಿಗ್ಗೆಯಿಂದಲೇ ಮತದಾನ ಆರಂಭಗೊಂಡಿದೆ. ಈ ಪ್ರಕ್ರಿಯೆಗಳು ಯಾವ ರೀತಿ ಆರಂಭಗೊಂಡಿದೆ, ಮತದಾನದಲ್ಲಿ ಮತದಾರರು ಯಾವ ರೀತಿಯಲ್ಲಿ ಭಾಗವಹಿಸಿದ್ದಾರೆ ಅನ್ನೋದು? ಖಂಡಿತ ಚಂದ್ರಶೇಖರ್, ಏನಂತ ಹೇಳಿದ್ರೆ ಏನು 18ನೇ ಲೋಕಸಭಾ ಚುನಾವಣೆ ನಡೀತಾ ಇದೆ. ಈಗ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಾಕಷ್ಟು ಜಿದ್ದಾಜಿದ್ದಿಯ ಕ್ಷೇತ್ರವಾಗಿ ಈ ಬಾರಿ ಏನು ಮಂಗಳೂರು ಲೋಕಸಭಾ ಕ್ಷೇತ್ರ ಪರಿಣಮಿಸಿರುವಂಥದ್ದು. ಇದರಲ್ಲಿ ಏನು ಮತದಾರರು ಕೂಡ ಸಾಕಷ್ಟು ಉತ್ಸಾಹದಿಂದ ಈ ಒಂದು ಮತದಾನ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಎಲ್ಲ ಇವತ್ತು ಮುಂಜಾನೆ ಬೆಳಿಗ್ಗೆ ಏನು 7 ಗಂಟೆಗೆ ಮತದಾನ ಆರಂಭವಾಗಿತ್ತು. ಆದ್ರೆ 6:30 ಗಂಟೆಯಿಂದಲೇ ಮತದಾರರು ಈ ಮತಗಟ್ಟೆಯಲ್ಲಿ ಸಾಲುಗಟ್ಟಿ ನಿಂತಿದ್ದರು. 7 ಗಂಟೆ ಸುಮಾರಿಗೆ ಬಹುತೇಕ ಎಲ್ಲ ಮತಗಟ್ಟೆಗಳಲ್ಲಿ ಕೂಡ ಈ ಮತದಾನ ಆರಂಭವಾಗಿತ್ತು. ಈ ಒಂದು ಸಂದರ್ಭ ಏನು 9 ಗಂಟೆ ವೇಳೆಗೆ 2 ಗಂಟೆ 7ರಿಂದ 9 ಗಂಟೆ ನಡೆದ ಮತದಾನದಲ್ಲಿ ಸುಮಾರು 14.33 ಒಟ್ಟು ಜಿಲ್ಲೆಯಲ್ಲಿ ಒಂದು ಮತದಾನ ಆಗಿದೆ ಮತ್ತು ಸುಳ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ 16% ಮತದಾನ ಆಗಿತ್ತು. ಜೊತೆಗೆ ಮೂಡುಬಿದಿರೆಯಲ್ಲಿ ಕೇವಲ 12.27% ಮತದಾನ ಆಗುವ ಮೂಲಕ ಮೂಡುಬಿದಿರೆ ಕಡಿಮೆಯಲ್ಲಿದೆ. ಆದ್ರೂ ಕೂಡ ಇದೊಂದು ಹೆಚ್ಚಿನ ಜನರು ಉತ್ಸಾಹ ತೋರಿಸುತ್ತಿದ್ದಾರೆ ಹೇಳುವಂಥದ್ದು ಕಾಣ್ಬೋದು. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಒಂದು ಜಿದ್ದಾಜಿದ್ದಿ ಕ್ಷೇತ್ರ, ಎರಡನೇದಾಗಿ ಏನು ಬಿಸಿಲಿದೆ, ಬಿಸಿಲಿನ ಕಾರಣದಿಂದಾಗಿ ಮಧ್ಯಾಹ್ನದ ವೇಳೆಯಲ್ಲಿ ಮತದಾನ ಕಷ್ಟ ಆಗ್ತದೆ ಅಂತ ಹೇಳೋ ಹಿನ್ನೆಲೆಯಲ್ಲಿ ಬೇಗನೆ ಬಂದು ಮತದಾನಕ್ಕೆ ಜನರು ಒಂದು ಒಲವನ್ನು ತೋರಿಸಿದ್ದಾರೆ. ಒಟ್ಟಾಗಿ ಈಗ ಏನಂತ ಈ ಒಂದು ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೀತಿದೆ. ಈಗ ರಾಜ್ಯದಲ್ಲಿ ಮೊದಲನೇ ಹಂತದಲ್ಲಿ ನಡೀತಿರುವ ಚುನಾವಣೆ ಉತ್ತರದಲ್ಲಿ ಉತ್ಸಾಹದಲ್ಲಿ ಭಾಗಿಯಾಗ್ತಿರುತ್ತೆ ಹೇಳ್ಬೋದು ಚಂದ್ರಶೇಖರ್. ಒಟ್ಟಾರೆ ಮತದಾನ ಆಗುತ್ತಿರುವಂತಹ ಶೇಕಡಾವಾರನ್ನ ಗಮನಿಸಿದ್ರೆ ಸಂಜೆ 6 ಗಂಟೆಯಷ್ಟು ಹೊತ್ತಿಗೆ ಒಟ್ಟು ಮತದಾನ ಎಷ್ಟಾಗಬಹುದು, ಮತ್ತೆ ಕಳೆದ ಬಾರಿಯ ಸಂಸತ್ ಚುನಾವಣೆಗೆ ಹೋಲಿಸಿದ್ರೆ ಕಳೆದ ಬಾರಿಗಿಂತ ಈ ಸಲ ಮತದಾನದ ಪ್ರಕ್ರಿಯೆ ಇದು ಏನು ಒಟ್ಟು ಅಂಶ ಇದೆ ಅದು ಹೆಚ್ಚಾಗುವ ಸಾಧ್ಯತೆ ಇದೆಯಾ ರಾಜೇಶ್? ಖಂಡಿತ. ಏನಂತ ಹೇಳಿದ್ರೆ ಈ ಕಳೆದ ಬಾರಿಯ ಚುನಾವಣೆಯನ್ನು ಗಮನಿಸಿದ್ರೆ ಸುಮಾರು 17 ಲಕ್ಷ ಮತದಾರರು ಕಳೆದ ಬಾರಿ ಚುನಾವಣೆಯಲ್ಲಿದ್ರು. ಈ ಬಾರಿ 18,18,000 ಜನ ಏನು ಮತದಾರರು ಈ ಒಂದು ಮತದಾನದಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಹಾಗಾಗಿ ಸಹಜವಾಗಿ ಮತದಾರರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಜೊತೆಗೆ ಏನು ಕಳೆದ ಬಾರಿಯ ಟ್ರೆಂಡ್ಗಿಂತಲೂ ಈ ಬಾರಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಇದೆ ಒಂದು ಜಿದ್ದಾಜಿದ್ದಿಯಾಗಿ ಏನು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಒಂದು ಹಣಾಹಣಿ ನಡೀತದೆ. ಈ ಹಣಾಹಣಿಯ ಕಾರಣದಿಂದಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಒಂದು ಉತ್ಸಾಹವನ್ನು ತೋರಿಸ್ತಿರೋ ಕಾರಣ ಈ ಒಂದು ಮತದಾನ ಶೇಕಡಾವಾರು ಮತದಾನ ಏನಿದೆ ಸಾಮಾನ್ಯವಾಗಿ ಈ ಹಿಂದಿನ ಚುನಾವಣೆ ಗಮನಿಸಿದ್ರೆ ಈ ಒಂದು 9 ಗಂಟೆ ವೇಳೆಗೆ ಬರುವಂತಹ ಒಂದು ಚುನಾವಣಾ ಏನು ಮತದಾನದ ಶೇಕಡಾವಾರು ಇತ್ತು. ಆ ಶೇಕಡಾವಾರು ಆಸುಪಾಸು 10ರಿಂದ 11% ಇರ್ತಿತ್ತು. ಆದ್ರೆ ಈಗ ಗಮನಿಸಿದ್ರೆ ಒಂದು 14% ಆಗಿರುವಂತ ಅಂತ ಹೇಳಿದ್ರೆ ಒಂದು ಉತ್ತಮವಾದ ಬೆಳವಣಿಗೆ ಇದೆ. ಇದು
ಸಂಜೆ 7 ಗಂಟೆ ಸುಮಾರಿಗೆ ಏನು ಒಂದು 6 ಗಂಟೆಗೆ ಮತದಾನ ಮುಗಿತದೆ. ಆ ಮುಗಿದ ಬಳಿಕ ಒಂದು 7-8 ಗಂಟೆ ಹೊತ್ತಿಗೆ ಬರುವಂತ ಒಂದು ಏನು ಅಂಕಿಅಂಶ ಇರ್ತದೆ, ಅದರ ಪ್ರಕಾರ 80% ಆಸುಪಾಸು ಈ ಒಂದು ಮತದಾನ ಆಗ್ಬೋದು ಅಂತ ಹೇಳೋದು, ಅಥವಾ 80ಕ್ಕಿಂತ ಹೆಚ್ಚಾಗುವಂತ ಒಂದು ನಿರೀಕ್ಷೆ ಕೂಡ ಇದೆ. ಒಟ್ಟಾಗಿ ಜನರು ಏನು ಈ ಒಂದು ಮತದಾನ ಇದೆ, ಮತದಾನದಲ್ಲಿ ತಮ್ಮನ್ನು ಭಾಗವಹಿಸಬೇಕು ಅಂತ ಹೇಳುವಂತ ಕಾರಣಕ್ಕೆ ಏನು ಜಿಲ್ಲಾಡಳಿತ ಆಗಿರು ಚುನಾವಣಾ ಅಧಿಕಾರಿಗಳು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಏನು ಅಲ್ಲಲ್ಲಿ ಕಾರ್ಯಕ್ರಮಗಳನ್ನು ಹಾಕಿದ್ರು, ಮತದಾನ ಜಾಗೃತಿಯಂತಹ ಒಂದು ಯೋಜನೆಗಳನ್ನು ಹಾಕಿದ್ರು, ಮತ್ತು ಮತಗಟ್ಟೆಗಳನ್ನು ಕೂಡ ಒಂದು ಆಕರ್ಷಕವಾಗಿ ನಿರ್ಮಿಸಿ ಜನರನ್ನ ಮತಗಟ್ಟೆಗೆ ಸೆಳೆಯುವಂತ ಪ್ರಯತ್ನ ಮಾಡಿದೆ. ಹೀಗಾಗಿ ಖಂಡಿತವಾಗಿ ಒಂದು ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಮತದಾನ ಆಗ್ಬೋದು, 80% ಆಸುಪಾಸಿನಲ್ಲಿ ಮತದಾನ ಆಗ್ಬೋದು ಅಂತ ಹೇಳೋದು ನಿರೀಕ್ಷೆ ಇದೆ. ಇನ್ನು ಮುಖ್ಯವಾಗಿ ಗಮನಿಸಬೇಕು, ಗ್ರಾಮೀಣ ಪ್ರದೇಶವಾಗಿರುವಂತಹ ಬೆಳ್ತಂಗಡಿ ತಾಲೂಕಿನ ಮುಂಡಾಜೆ ಗ್ರಾಮದಲ್ಲಿ ಏನು ಮತಯಂತ್ರ ಕೈಕೊಟ್ಟ ಕಾರಣದಿಂದ ಅರ್ಧ ಗಂಟೆಗಳ ಕಾಲ ಅಲ್ಲಿ ಮತದಾನ ಮಾಡುವ ಪ್ರಕ್ರಿಯೆ ವಿಳಂಬವಾಗಿತ್ತು. ಸದ್ಯ ಅಲ್ಲಿ ಯಾವ ರೀತಿಯಲ್ಲಿ ಪ್ರಕ್ರಿಯೆ ಮುಂದುವರೆದಿದೆ ರಾಜೇಶ್? ಖಂಡಿತ ಈ ಒಂದು ಏನು ಮತದಾನ ಪ್ರಕ್ರಿಯೆ ಇರ್ತದೆ, ಚುನಾವಣೆಯಲ್ಲಿ ಏನು ಎಲೆಕ್ಟ್ರಾನಿಕ್ ಮತಯಂತ್ರಗಳನ್ನು ಬಳಸಲಾಗ್ತದೆ. ಈ ಸಂದರ್ಭದಲ್ಲಿ ಸಹಜವಾಗಿ ಕೆಲವೊಂದು ಕಡೆಗಳಲ್ಲಿ ಗೊಂದಲಗಳಾಗುವಂಥದ್ದು ಸಹಜ ಆಗಿರುತ್ತೆ. ಯಾಕಂದ್ರೆ ಈ ಹಿಂದಿನ ಚುನಾವಣೆಗಳಲ್ಲಿ ಕೂಡ ಹಲವೆಡೆ ಮತಯಂತ್ರಗಳು ಕೈಕೊಟ್ಟಿರುವಂತದ್ದು ಮತ್ತೆ ವಿಳಂಬವಾಗಿ ಮತದಾನ ಆರಂಭವಾಗಿ ನಡೆದಿದೆ. ಇಲ್ಲಿ ಏನು ಬೆಳ್ತಂಗಡಿಯಲ್ಲಿ 1-2 ಕಡೆಗಳಲ್ಲಿ ಈ ರೀತಿಯಾಗಿತ್ತು. ಬೆಳ್ತಂಗಡಿಯಲ್ಲಿ ಏನು ಸುಮಾರು 7 ಗಂಟೆಗೆ ಮತದಾನ ಆರಂಭವಾಗಿತ್ತು, ಅರ್ಧ ಗಂಟೆ ವಿಳಂಬವಾಗಿ ಮತದಾನ ನಡೆದಿದೆ. ಅಲ್ಲಿ ಏನು ಎಲೆಕ್ಟ್ರಾನಿಕ್ ಮತಯಂತ್ರ ಕೈಕೊಟ್ಟ ಕಾರಣ ಅಲ್ಲಿನ ಅಧಿಕಾರಿಗಳು ಕೂಡ ಸರಿಯಾದ ಮಾಹಿತಿಯನ್ನು ನೀಡಲಿಲ್ಲ. ಹೀಗೆ ಮತದಾರರು ಮತ್ತು ಅಧಿಕಾರಿಗಳ ನಡುವೆ ಸ್ವಲ್ಪ ಮಾತಿನ ಚಕಮಕಿ ಕೂಡ ನಡೆದಿತ್ತು. ಬಳಿಕ ಬೆಳ್ತಂಗಡಿಯಿಂದ ಮುಂಡಾಜೆಯಲ್ಲಿ ನಡೆದಂತಹ ಘಟನೆ ಇದು. ಮುಂಡಾಜೆಗೆ ಅರ್ಧ ಗಂಟೆ ವಿಳಂಬವಾಗಿ ಮತಯಂತ್ರ ಬಂದಿದೆ, ಅಲ್ಲಿ ಕೂಡ ಅರ್ಧ ಗಂಟೆ ತಡವಾಗಿ ಮತದಾನ ನಡೆಯಿತು. ಮತ್ತೆ ಒಡ್ನಾಳ್ ಅಂತ ಹೇಳುವಂತ ಒಂದು ಗ್ರಾಮದಲ್ಲಿ ಕೂಡ ವಿವಿ ಪ್ಯಾಟ್ನ ಗೊಂದಲದಿಂದಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಮತದಾನ ಪ್ರಕ್ರಿಯೆಯನ್ನು ನಿಲ್ಲಿಸುವಂತೆ ಅಧಿಕಾರಿಗಳಿಗೆ ಕೇಳ್ಕೊಂಡ್ರು. ಹೀಗಾಗಿ ಅಲ್ಲಿ ಕೂಡ ಆ ಒಂದು ಗೊಂದಲವನ್ನು ಬಗೆಹರಿಸಿ ಒಂದು ಅರ್ಧ ಗಂಟೆಗಳ ಕಾಲ ಅಲ್ಲೂ ಕೂಡ ಮತಯಂತ್ರ ಕೈಕೊಟ್ಟ ಏನು ಮತದಾನ ಪ್ರಕ್ರಿಯೆ ವಿಳಂಬ ಆಗಿತ್ತು. ಜೊತೆಗೆ ಕೆಲವೊಂದು ಅಲ್ಲಲ್ಲಿ ಇಂಥ ಒಂದು ಘಟನೆಗಳು ನಡೆದಿದೆ. ಅದೆಲ್ಲವನ್ನ ಕೂಡ ಏನು ತಾಂತ್ರಿಕ ವಿಭಾಗ ಇದೆ, ತಾಂತ್ರಿಕ ವಿಭಾಗದ ತಕ್ಷಣ ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ. ಇನ್ನು ಬಂದಿರುವ ಮಾಹಿತಿ ಪ್ರಕಾರ ಮಂಗಳೂರಿನ ಮತಗಟ್ಟೆಯೊಂದರಲ್ಲಿ ಅಂದ್ರೆ ನಗರದ ಮತಗಟ್ಟೆಯೊಂದರಲ್ಲಿ ಬಿಜೆಪಿ ಕಾರ್ಯಕರ್ತನೊಬ್ಬ ಗೂಂಡಾಗಿರಿ ನಡೆಸಿದ್ದಾನೆ, ಅಲ್ಲಿ ಸ್ವಲ್ಪ ಅಹಿತಕರ ಘಟನೆ ಘರ್ಷಣೆ ನಡೆದಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಪ್ರಸ್ತುತ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಖಂಡಿತ ಇದು ನಿಜವಾಗಿ ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಚುನಾವಣೆಯಲ್ಲಿ ಮತದಾನ ಅಂತ ಹೇಳುವಂಥದ್ದು ಎಲ್ಲರ ಹಕ್ಕಾಗಿರ್ತದೆ. ಅವರು ಯಾರು ಮತದಾನದಲ್ಲಿ ಭಾಗಿಯಾಗ್ತಾರೆ ಅವರಿಗೆ ಅವರದೇ ಆದಂತಹ ಒಂದು ರೈಟ್ಸ್ ಇರ್ತದೆ. ಈ ಒಂದು ಸಂದರ್ಭದಲ್ಲಿ ಸಹಜವಾಗಿ ಪಕ್ಷಗಳ ನಡುವೆ ಅವರ ನಡುವೆ ಅಸಮಾಧಾನ ಇರುವಂತದ್ದು ಮತ್ತು ವೈಮನಸ್ಸುಗಳನ್ನು ಬಳಸಿಕೊಳ್ಳುತ್ತಿರ್ತದೆ. ಇಲ್ಲಿ ಏನು ಪದ್ಮರಾಜ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ರು, ಅವರು ಏನು ಮತ ಚಲಾಯಿಸುವಂತ ಒಂದು ಕಪಿತಾನಿಯದ ಮತಗಟ್ಟೆ ಇತ್ತು. ಆ ಮತಗಟ್ಟೆಗೆ ಬಂದು ಅಲ್ಲಿ ಒಂದು ಗೂಂಡಾಗಿರಿಯ ವರ್ತನೆಯನ್ನ ತೋರಿಸಿರುವುದು ಬಿಜೆಪಿ ಕಾರ್ಯಕರ್ತರು. ಅಲ್ಲಿ ಏನು ಇವರು ಪದ್ಮರಾಜ್ ಅವರು ಮಾಧ್ಯಮಗಳ ಜೊತೆ ಮಾತಾಡ್ತಿದ್ರು. ಆ ಮಾತಾಡುತ್ತಿದ್ದ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತ ಏನು ಸಂದೀಪ್ ಪೆಕ್ಕೂರ್ ಅಂತ ಹೇಳುವಂತ ಒಬ್ಬ ಬಿಜೆಪಿ ಕಾರ್ಯಕರ್ತ ಈ ಒಂದು ಗಲಾಟೆಯನ್ನ ಮಾಡಿದ್ದಾನೆ. ಯಾವ ಕಾರಣಕ್ಕಾಗಿ ಗಲಾಟೆ ಮಾಡಿದ ಅಂತ ಹೇಳೋದು ಕೂಡ ಗೊತ್ತಾಗಿದೆ. ಆದ್ರೆ ಪೊಲೀಸರ ಜೊತೆ ಕೂಡ ಅನುಚಿತವಾಗಿ ವರ್ತಿಸಿದ್ದಾನೆ ಮತ್ತು ಪೊಲೀಸರನ್ನು ಕೂಡ ತಳ್ಳಾಡಿದಂತ ಒಂದು ಯತ್ನ ಕೂಡ ಮಾಡಿದ್ದಾನೆ ಮತ್ತು ಅವರಿಗೆ ಕೂಡ ಅವ್ಯಾಜ ಶಬ್ದಗಳನ್ನ ಬಳಸಿದ್ದಾನೆ ಅಂತ ಹೇಳೋದು ಆರೋಪ ಕೇಳಿ ಬಂದಿದೆ. ಈಗ ಒಟ್ಟಾಗಿ ಏನು ಆತನ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಪೊಲೀಸರು ಆತನನ್ನ ಸಂಜೆ ಒಳಗೆ ಬಂಧಿಸುವಂತ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಪ್ರಥಮವಾಗಿ ಮತದಾರರ ಏನ್ ಕಟ್ಟೆ ಇದೆ, ಮತಗಟ್ಟೆ ಬಳಿ ಬಂದು ಗಲಾಟೆ ಮಾಡಿರುವಂತದ್ದು ಮತ್ತು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತದ್ದು. ಏನ್ ಮತದಾನ ಸುಸೂತ್ರವಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಂದೋಬಸ್ತ್ ಮಾಡಲಾಗಿತ್ತು. ಆ ಬಂದೋಬಸ್ತ್ ಅನ್ನ ಭೇದಿಸುವಂತ ಕೆಲಸವನ್ನ ಏನು ಬಿಜೆಪಿ ಕಾರ್ಯಕರ್ತ ಮಾಡಿದ್ದ. ಹೀಗಾಗಿ ಆತನ ವಿರುದ್ಧ ಏನು ಕ್ರಿಮಿನಲ್ ಕೇಸನ್ನ ದಾಖಲಿಸಿಕೊಂಡು ಆತನ ಬಂಧಿಸುವ ಸಾಧ್ಯತೆ ಕೂಡ ಇದೆ. ಇನ್ನು ಎಷ್ಟೇ ಸುಸೂತ್ರವಾಗಿ ಮತ ಚಲಾವಣೆ ಆಗ್ಬೇಕು ಅನ್ನೋ ಬಂದೋಬಸ್ತ್ ಕೂಡ ಮಾಡಿದ್ರು ಕೂಡ ಜಿಲ್ಲಾಡಳಿತ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಈ ರೀತಿಯ ಒಂದು ಅಕ್ರಮ ನಡೀತಾ ಇರುವುದು ನಮಗೆ ಕಂಡು ಬರ್ತಾ ಇದೆ. ಈಗ ಪುತ್ತೂರಿನಲ್ಲಿ ಏನು ಮತಗಟ್ಟೆ ಒಳಗಡೆ ಒಬ್ಬ ವ್ಯಕ್ತಿ ತನ್ನ ಮೊಬೈಲ್ ಇಟ್ಕೊಂಡು ಹೋಗಿ ಅಲ್ಲಿ ತಾನು ಮತ ಚಲಾಯಿಸ್ತಿರುವಂಥ ವಿಡಿಯೋವನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂಥದ್ದು, ಇದು ಎಷ್ಟು ಸರಿ ಅಂತ, ಮತ್ತೆ ಇನ್ನು ಆತನ ಆರೋಪಿಯ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಳಲಾಗಿದೆಯಾ ರಾಜೇಶ್? ಇಲ್ಲ, ಈ ಒಂದು ಏನು ಮತಗಟ್ಟೆ ಒಳಗೆ ಏನು ಮೊಬೈಲ್ ಅನ್ನು ತೆಗೆದುಕೊಂಡು ಹೋಗಬಾರ್ದು ಅಂತ ಹೇಳುವಂತ ಸೂಚನೆಯನ್ನ ಚುನಾವಣಾ ಆಯೋಗ ಈ ಹಿಂದೆ ನೀಡಿತ್ತು. ಅಂದ್ರೆ ಇದು ಒಂದು ಸುರಕ್ಷತೆ ದೃಷ್ಟಿಯಿಂದ ಮತ್ತು ಈ ರೀತಿಯಾಗಿ ಏನು ಮತದಾನ ಅಂತ ಹೇಳುವಂಥದ್ದು ಒಂದು ಗೌಪ್ಯ ಪ್ರಕ್ರಿಯೆ. ಆ ಗೌಪ್ಯ ಪ್ರಕ್ರಿಯೆಯನ್ನ ಬಹಿರಂಗ ಮಾಡುವಂತದ್ದು ಒಂದು ಅಪರಾಧವಾಗಿ ಪರಿಗಣಿಸಲಾಗ್ತದೆ. ಹಾಗಾಗಿ ಆ ಒಂದು ಏನು ಮೊಬೈಲ್ ಅನ್ನಾಗ್ಲಿ ಅಥವಾ ಬೇರೆ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಗಳನ್ನ ಮತಗಟ್ಟೆ ಬಳಿ ತೆಗೆದುಕೊಂಡು ಹೋಗಬಾರ್ದು ಮತ್ತು ಶಸ್ತ್ರಾಸ್ತ್ರಗಳನ್ನು, ಇದೆಲ್ಲವೂ ಕೂಡ ಒಂದು ಚುನಾವಣಾ ಆಯೋಗ ಮಾಡಿರುವಂತಹ ಕಟ್ಟುನಿಟ್ಟಿನ ಆದೇಶ. ಆದ್ರೆ ಆ ಆದೇಶವನ್ನು ಮೀರಿ ಏನ್ ತೆಗೆದುಕೊಂಡು ಹೋಗ್ತಾರೆ ಮತ್ತು ಅವರ ಮತದಾನ ಗೌಪ್ಯ ಮತದಾನ ಇತ್ತೆ, ಆ ಮತದಾನದನ್ನ
ನಾನು ಬಹಿರಂಗ ಮಾಡಿದ್ರೆ ಆ ಮತ ಕೂಡ ಒಂದು ನಷ್ಟ ಮಾಡುವಂತದಕ್ಕೆ ಅಂದ್ರೆ ಅದನ್ನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ, ಅಂದ್ರೆ ಮೈನಸ್ ಮಾಡುವಂತ ಪ್ರಕ್ರಿಯೆಯನ್ನ ಚುನಾವಣಾ ಆಯೋಗ ಮಾಡ್ತದೆ. ಜೊತೆಗೆ ಏನು ಆ ರೀತಿಯ ಒಂದು ಕೃತ್ಯವನ್ನು ಮಾಡಿದ್ದಾರೆ, ಯಾರು ಒಂದು ಅವನ ಫೋಟೋವನ್ನು ತೆಗೆದು ಸೆಲ್ಫಿ ತೆಗೆದು ಹಾಕಿರ್ತಾನೆ ಆತನ ವಿರುದ್ಧ ಚುನಾವಣಾ ಆಯೋಗ ಕ್ರಿಮಿನಲ್ ಕೇಸನ್ನು ದಾಖಲಿಸುವಂತ ಕೂಡ ಸಾಧ್ಯತೆ ಕೂಡ ಇದೆ. ಆದ್ರೆ ಇಲ್ಲಿ ಅದು ಏನು ಮತಗಟ್ಟೆಯಲ್ಲಿ ಇರುವಂತಹ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟದ್ದು ಮತ್ತು ಜಿಲ್ಲಾಡಳಿತ, ಜಿಲ್ಲಾ ಚುನಾವಣಾ ಅಧಿಕಾರಿಗಳನ್ನಾಗಿರ್ತಾರೆ ಜಿಲ್ಲಾಧಿಕಾರಿ, ಅವರ ವಿವೇಚನೆಗೆ ಬಿಟ್ಟದ್ದು. ಆತನ ವಿರುದ್ಧ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು, ಆತ ಉದ್ದೇಶಪೂರ್ವಕವಾಗಿ ಮಾಡಿದನ ಅಥವಾ ಆತನ ಒಂದು ಶೋಕಿಗಾಗಿ ಮಾಡಿದ ಅಂತ ಎಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ಆತನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಿದ್ದಾರೆ. ಆದ್ರೆ ಏನು ಆತ ಮತ ಚಲಾಯಿಸಿದ್ದಾನೆ ಆ ಮತವನ್ನ ಗಣನೆಗೆ ಲೆಕ್ಕದ ಸಂದರ್ಭದಲ್ಲಿ ಅದನ್ನ ಮೈನಸ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಇದರಲ್ಲಿ ಇರ್ತಾ ಇದೆ. ಒಟ್ಟಾರೆ ಇದುವರೆಗಿನ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮತದಾನ ಶಾಂತಿಯುತ ಸುಸೂತ್ರವಾಗಿ ನಡೆದಿದೆ ಅಂತ ಹೇಳ್ಬೋದು ಅಂತೀರಿ? ಖಂಡಿತ. ಇಲ್ಲಿ ಏನು ಕಪಿತಾನದ ಬಳಿ ಒಂದು ನಡೆದ ಘಟನೆಯನ್ನು ಹೊರತುಪಡಿಸಿದ್ರೆ ಬಹುತೇಕ ಎಲ್ಲ ಕಡೆಯಲ್ಲಿ ಶಾಂತಿಯುತವಾಗಿ ಮತದಾನ ನಡೀತಿದೆ. ಜೊತೆಗೆ ಏನು ಈ ಮತಯಂತ್ರದ ಗೊಂದಲದಿಂದಾಗಿ ಒಂದು ಸಣ್ಣ ಪುಟ್ಟ ಗೊಂದಲಗಳಾಗಿತ್ತು, ಮತದಾರರು ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಆಗಿತ್ತು. ಅದು ಹೊರತುಪಡಿಸಿದ್ರೆ ಏನು ರಾಜಕೀಯವಾಗಿ ಯಾವುದೇ ರೀತಿಯಾದಂತಹ ಗಲಾಟೆಗಳಾಗ್ಲಿ ಇದುವರೆಗೆ ಆಗಿಲ್ಲ. ಈಗ ಏನು 10 ಗಂಟೆ ಸುಮಾರಿಗೆ ಈಗ ಮತದಾನ ಪ್ರಕ್ರಿಯೆ ನಡೀತಿರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮತಗಟ್ಟೆಗೆ ಮತದಾರರು ಬರ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಮತಗಟ್ಟೆಗಳಿಗೆ ಬರುವ ಕಾರಣ ಅಲ್ಲಿಯೂ ಕೂಡ ಅವರಿಗೆ ಬೇಕಾದಂತ ವ್ಯವಸ್ಥೆಗಳನ್ನ ಎಲ್ಲವನ್ನು ಕೂಡ ಚುನಾವಣಾ ಆಯೋಗ ಮಾಡಿದೆ. ಅಂದ್ರೆ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಅವರಿಗೆ ಕೂತ್ಕೊಳ್ಳಿಕ್ಕೆ ಹಿರಿಯ ನಾಗರಿಕರಿಗೆ ಬೇಕಾಗಿರುವಂತಹ ವ್ಯವಸ್ಥೆಗಳಿರ್ಬೋದು, ವೀಲ್ ಚೇರ್ ನಲ್ಲಿ ಅವರಿಗೆ ಮತಗಟ್ಟೆಗೆ ಹೋಗುವಂತಹ ವ್ಯವಸ್ಥೆಗಳು ಎಲ್ಲವನ್ನು ಕೂಡ ಒಂದು ಸುಸೂತ್ರವಾಗಿ ಈ ಒಂದು ಚುನಾವಣೆ ನಡೀಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಚುನಾವಣಾ ಅಧಿಕಾರಿಗಳು, ಜಿಲ್ಲಾಡಳಿತ ಒಂದು ಶ್ರಮಪಟ್ಟು ಒಂದು ಕೆಲಸವನ್ನು ಮಾಡಿದೆ. ಮತ್ತು ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಯನ್ನು ನಿಯೋಜಿಸುವ ಕಾರಣ ಈ ಒಂದು ಅಹಿತಕರ ಘಟನೆಗಳು ಕೂಡ ನಡೆಯದಂತೆ ಒಂದು ಎಚ್ಚರಿಕೆಯನ್ನು ತಗೊಂಡಿದ್ದಾರೆ. ಅದರ ನಡುವಲ್ಲಿ ಸಣ್ಣ ಪುಟ್ಟಗಳು ನಡೀತದೆ. ಆದ್ರೆ ರಾಜಕೀಯವಾಗಿ ದೇಶದ ಹಿನ್ನೆಲೆಯಲ್ಲಿ ಅಂತ ಗಲಭೆಗಳಾಗ್ಲಿ ಅಥವಾ ಬಡಿದಾಟಗಳು ಅಂತದ್ದು ಯಾವುದು ಕೂಡ ವರದಿಯಾಗಿಲ್ಲ. ಎಸ್, ಧನ್ಯವಾದಗಳು ರಾಜೇಶ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಇದು ನಮ್ಮ ಸುದ್ದಿ ವಿಭಾಗದ ಮುಖ್ಯಸ್ಥರಾಗಿರುವಂತಹ ರಾಜೇಶ್ ನೀಡುತ್ತಿರುವಂತಹ ಮಾಹಿತಿ. ಸದ್ಯದ ಮಾಹಿತಿ ಪ್ರಕಾರ ಇದುವರೆಗಡೆ ಲೋಕಸಭಾ ಚುನಾವಣಾ ಕ್ಷೇತ್ರದಲ್ಲಿ ನಡೀತಿರುವಂತಹ ಮತದಾನ ಶಾಂತಿಯುತವಾಗಿ ನಡೀತಾ ಇದೆ.